ನಾನು ನಿಮ್ಮ ಪ್ರೀತಿಯ ದೀಕ್ಷಾ ಮಾತಾಡ್ತಾ ಇರೋದು ಎಲ್ಲ ನಮ್ಮ ಟಿವಿಯ ನಮ್ಮ ಸಮಸ್ತ ವೀಕ್ಷಕರಿಗೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಸೊ ಪ್ರತಿಯೊಂದು ಸರ್ತಿನೂ ನಿಮ್ಮ ಮುಂದೆ ಬರ್ಬೇಕಾದ್ರೆ ಏನೋ ಒಂದು ಟಿಪ್ಸ್ ಏನೋ ಒಂದು ಸಲಹೆನ ಇಟ್ಕೊಂಡ್ ಬರ್ತೀನಿ ಒಂದು ಗೆಸ್ಟ್ ನ ಜೊತೆಗೆ. ಸೊ ಇವತ್ತು ಕೂಡ ನಿಮ್ಗೆ ಮಾಹಿತಿನ ಕೊಡ್ಲಿಕ್ಕೆ ಒಂದು ಗೆಸ್ಟ್ ನ ಕರ್ಕೊಂಡ್ ಬಂದಿನಿ. ಆದ್ರೆ ಯಾವ್ದ್ರ ಬಗ್ಗೆ ಅಂತ ಹೇಳ್ಬೇಕು ಅಲ್ವಾ. ಸೊ ಕೊರೋನಾ ಟೈಮ್ ಆಯ್ತು, ಲಾಕ್ಡೌನ್ ಟೈಮ್ ಆಯ್ತು. ಲಾಕ್ಡೌನ್ ಅಲ್ಲಿ ಮನೆಗೆ ಕೂತ್ಕೊಂಡ್ವಿ. ಏನಾಗ್ತಿದೆ ಮನೆಯಲ್ಲಿ? ಏನೂ ಇಲ್ಲ, ಊಟ ಮಾಡೋದು ಮಲ್ಕೊಳ್ಳೋದು, ಊಟ ಮಾಡೋದು ಮಲ್ಕೊಳ್ಳೋದು. ಸೊ ಇದಾದ್ಮೇಲೆ ಮತ್ತೆ ಕೆಲಸ ಶುರು ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು ಫಿಟ್ನೆಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತೇಳಿ ಅಲ್ವಾ. ಸೊ ಬ್ಯೂಟಿ ಅಂತ ಬಂದಾಗ ಖಂಡಿತವಾಗ್ಲೂ ನಮ್ಮ ಸ್ಕಿನ್ ಎಷ್ಟು ನಮ್ಗೆ ಇಂಪಾರ್ಟೆಂಟ್ ಆಗಿರುತ್ತೋ ಸೊ ಫಿಟ್ನೆಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಿಟ್ನೆಸ್ ಬಗ್ಗೆ ಹೇಗೆ ಯೋಚನೆ ಮಾಡ್ತೀವಿ, ಯಾವಾಗ ಯೋಚನೆ ಮಾಡ್ತೀವಿ ಅಂತ ಹೇಳಿದ್ರೆ ಯಾರೋ ಒಬ್ರು ನಮಗೆ ಎಷ್ಟು ದಪ್ಪ ಆಗ್ಬಿಟ್ಟಿದೀಯಾ, ಹೇಗಾಗ್ಬಿಟ್ಟಿದ್ಯಾ ಅಂತ ಅನ್ಬೇಕಾದ್ರೆ ಇನ್ನೊಂದು ಹಳೆ ಡ್ರೆಸ್ಗಳನ್ನ ನಾವು ಹಾಕೊಂಡು ಅದು ಟೈಟ್ ಆಗ್ಬೇಕಂದ್ರೆ ಅಯ್ಯೋ ಎಷ್ಟು ದಪ್ಪ ಆಗ್ಬಿಟ್ಟಿದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಇದ್ರ ಬಗ್ಗೆ ಎಲ್ಲ ತುಂಬಾ ಮಾತಾಡೋಣ. ಸೊ ಫಿಟ್ನೆಸ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಫಿಟ್ನೆಸ್ ನಮಗೆ ಕೆಲವು ಸಲಹೆಗಳನ್ನು ನಮ್ಗೆ ನೀಡಬೇಕು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಮ್ಮ ಕಾರ್ಯಕ್ರಮದಲ್ಲಿ ನಾನೊಬ್ಳಿದ್ರೆ ಸಾಲಲ್ಲ. ಯಾಕಂದ್ರೆ ನಮ್ಗೆ ಸೂಪರ್ ಡೂಪರ್ ಆಗಿರೋ ಸರಳವಾದ ಮಾಹಿತಿನ ಕೊಡ್ಲಿಕ್ಕೆ ಬಂದಿದ್ದಾರೆ ನಮ್ಮ ಜೊತೆಯಲ್ಲಿ ಮಧುರಾ ಮೇಡಮ್. ಸೊ ಇವ್ರು ನಿಮ್ಗೆ ಫಿಟ್ನೆಸ್ ನ ಬಗ್ಗೆ ತುಂಬಾ ಸರಳವಾಗಿ ತುಂಬಾ ಯೂಸ್ಫುಲ್ ಆಗಿರುವಂತಹ ತುಂಬಾ ಸೀಕ್ರೆಟ್ ವಿಷಯಗಳನ್ನ ಹೇಳ್ತಾರೆ. ಸೊ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಕೊಳ್ಳೋಣ. ನಮಸ್ಕಾರ ಮೇಡಮ್. ನನ್ನ ಪರವಾಗಿ ಹಾಗೂ ನಮ್ಮ ಟಿವಿಯ ಪರವಾಗಿ ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ತುಂಬಾ ಖುಷಿ ಆಯ್ತು ನೀವು ಮಾತಾಡ್ತಾ ಇರೋದು, ನೀವು ಬಂದಿರೋದು. ಯಾಕಂದ್ರೆ ಫಿಟ್ನೆಸ್ ನ ಬಗ್ಗೆ ನೀವು ಹೇಳ್ತಾ ಇದ್ದೀರಾ ಅಂತ ಹೇಳಿ ಖಂಡಿತವಾಗ್ಲೂ ತುಂಬಾ ಬ್ಯೂಟಿ ಆಗಿದ್ದೀರಾ, ತುಂಬಾ ಫಿಟ್ ಆಗಿದ್ದೀರಾ. ಸೊ ಖಂಡಿತವಾಗ್ಲೂ ಈ ವಿಷಯ ನಿಮ್ಗೆ ತುಂಬಾ ಇದ್ರ ಬಗ್ಗೆ ಗೊತ್ತಿರುತ್ತೆ. ಫಿಟ್ನೆಸ್ ಅಂತ ಹೇಳಿದಾಗ ಮ್ಯಾಮ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು? ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿ ಕಾಣೋದಕ್ಕಿಂತ ಫಿಟ್ನೆಸ್ ಅನ್ನೋದು ಏನಕ್ಕೆ ನಮ್ಗೆ ಬೇಕು ಅಂತ ಹೇಳ್ಬೋದು? ಮೊದಲನೇದಾಗಿ ತುಂಬಾ ಚೆನ್ನಾಗಿ ಕಾಣೋದಕ್ಕೆ ನಾವು ಮೇಕಪ್ ಮಾಡಬೇಕು, ಡ್ರೆಸ್ ಆದ್ರೆ ಫಿಟ್ನೆಸ್ ಅನ್ನೋದು ಒಳಗಿನ ಅಂದ ಮತ್ತೆ ನಾವು ಹೇಗೆ ಕಾಣಿಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಿಟ್ನೆಸ್ ಇದ್ದಾಗ ಯಾವ ಡ್ರೆಸ್ಸಲ್ಲಿ ಬೇಕಾದರೂ ಹೇಗೆ ಬೇಕಾದರೂ ಚೆನ್ನಾಗಿ ಕಾಣಿಸ್ತೀವಿ. ಸೊ ಅದಕ್ಕೆ ಫಿಟ್ನೆಸ್ ಇಸ್ ಇಂಪಾರ್ಟೆಂಟ್. ಖಂಡಿತ ಖಂಡಿತ. ನಾವು ಯಾಕೆ ಚೆನ್ನಾಗಿ ಕಾಣೋದಿಲ್ಲ ಅಂತೇಳಿ ಯೋಚನೆ ಮಾಡೋದಕ್ಕಿಂತ ಮುಂಚೆ ಹೇಗಾದ್ರೆ ಹೇಗೆ ಚೆನ್ನಾಗಿ ಕಾಣ್ಬೋದು ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಯಾವುದೇ ಒಂದು ಡ್ರೆಸ್ಸಿಗೆ ಇರ್ಬೇಕಂದ್ರೂ ಅಷ್ಟೇ ಫಿಟ್ ಆಗಿರ್ಬೇಕು. ಸ್ಯಾರಿ ಉಡ್ಬೇಕಂದ್ರೂ ಸ್ಯಾರಿ ನಮಗೆ ಚೆನ್ನಾಗಿ ಕಾಣಲ್ಲ ಅನ್ನೋದಕ್ಕಿಂತ ಮುಂಚೆ ಸ್ಯಾರಿ ನಮಗೆ ಯಾಕೆ ಚೆನ್ನಾಗಿ ಕಾಣೋದಿಲ್ಲ ಅನ್ನೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾವು ಫಿಟ್ ಆಗಿದ್ರೆ ಯಾವ ಡ್ರೆಸ್ ಹಾಕಿದ್ರು ಕೂಡ ತುಂಬಾ ಕಂಫರ್ಟೇಬಲ್ ಆಗಿರುತ್ತೆ, ತುಂಬಾ ಸೂಪರ್ ಡೂಪರ್ ಆಗಿ ಕಾಣಿಸ್ತೀವಿ ಅಂತ ಮ್ಯಾಮ್ ಹೇಳ್ತಾ ಇದ್ದಾರೆ. ಸೊ ಫಿಟ್ನೆಸ್ ಅಂದ ತಕ್ಷಣ ನಾವು ನಾರ್ಮಲ್ ಆಗಿ ಈಗಾಗಲೇ ನಾನು ಹೇಳಿದೆ ಕೊರೋನಾ ಟೈಮಲ್ಲಿ ಊಟ ಮಾಡೋದು ಮಲ್ಕೊಳ್ಳೋದು, ಊಟ ಮಾಡೋದು, ನಾವಂತೂ ಅದನ್ನೇ ಮಾಡಿರೋದು. ಸೊ ಹಾಗಾಗಿ ಅದಾದ್ಮೇಲೆ ಕೆಲಸಕ್ಕೆ ಮತ್ತೆ ಯಾವಾಗ ನಾವು ಜಾಯಿನ್ ಆಗ್ತೀವಿ ಅಥವಾ ಮತ್ತೆ ನಮ್ಮ ಕೆಲಸನ ಯಾವಾಗ ಪ್ರಾರಂಭಿಸ್ತೀವಿ ಅದಾದ್ಮೇಲೆ ಗೊತ್ತಾಗುತ್ತೆ ಓ ಎಲ್ಲೋ ನಾವು ದಪ್ಪ ಆಗಿದ್ದೀವಿ. ನೋಡೋರು ಮೊದಲು ಹೇಳುವ ಮಾತೆ ಅಯ್ಯೋ ನೀನು ತುಂಬ ಚೇಂಜ್ ಆಗಿದ್ಯಾ, ದಪ್ಪ ಆಗಿದ್ಯಾ ಅಂತ ಅನ್ಬೇಕಾದ್ರೆ ಎಲ್ಲೋ ಒಂಥರ ಹರ್ಟ್ ಆಗುತ್ತೆ. ಯಾಕಂದ್ರೆ ಬ್ಯೂಟಿ ಅಂತ ಬಂದಾಗ ನಮಗೆ ಫಿಟ್ನೆಸ್ಸೇ ಮೇಯ್ನ್ ಅಂತ ಅನ್ಸುತ್ತೆ ಅಲ್ವಾ. ದಪ್ಪ ಆದ ತಕ್ಷಣ ಮುಖದ ಬ್ಯೂಟಿನೂ ಅಷ್ಟು ಇಂಪಾರ್ಟೆಂಟ್ ಅನ್ಸಲ್ಲ, ಕೂದಲು ಏನೂ ಅಷ್ಟು ಇಂಪಾರ್ಟೆಂಟ್ ಅನ್ಸಲ್ಲ. ದಪ್ಪ ಆಗ್ಬಿಟ್ಟಿನಿ ಅನ್ನೋದು ಒಂದು ಕೊರಗು ನಮಗೆ ಕಾಡ್ತಾ ಇರುತ್ತೆ. ಸೊ ಫಿಟ್ನೆಸ್ ಅನ್ನು ಮೇಂಟೈನ್ ಮಾಡೋದು ಅಂದ ತಕ್ಷಣ ನಾವು ಫಸ್ಟು ಮಾಡೋದು ಡಯಟ್ ಪ್ಲಾನ್. ಡಯಟ್ ಅಂದ ತಕ್ಷಣ ನಾವು ಮಾಡೋದು ಊಟನ ಬಿಟ್ಬಿಡ್ತೀವಿ. ನಾನೊಂದು 1 ಮಂತ್ ನಾನು ಹೇಳಬೇಕು ಅಂತ ಹೇಳಿದರೆ ಇಲ್ಲ ನಾನು ಡಯಟ್ ಮಾಡಬೇಕು ಅಂತೇಳಿ ನಾನು ತುಂಬ ತಪ್ಪು ನಿರ್ಧಾರ ತಗೊಂಡಿದ್ದು ಅಂತ ಹೇಳಿದರೆ 3 ಹೊತ್ತಲ್ಲಿ 2 ಹೊತ್ತು ಊಟನೇ ಇಲ್ಲ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೆ, ಮಧ್ಯಾಹ್ನ ಬ್ರೆಡ್ ತಿಂತಾ ಇದ್ದೆ, ರಾತ್ರಿ ಊಟನೇ ಇಲ್ಲ. ಸೊ ಇದೇನಾಗ್ತಿತ್ತು ಅಂತ ಹೇಳಿದ್ರೆ ನಿಶಕ್ತಿ ಕಾಡ್ತಾ ಇತ್ತು ನನ್ನಲ್ಲಿ. ಎಲ್ಲೋ ತೆಳ್ಳಗೆ ಆಗ್ತಿದ್ದೀನಿ ಅನ್ನೋದ್ರ ಜೊತೆಗೆ ಖಂಡಿತವಾಗ್ಲೂ ನನ್ನ ಸೌಂದರ್ಯನ ನಾನು ಕಳ್ಕೊಳ್ತಾ ಹೋದೆ ಅಲ್ಲಿ. ಯಾಕಂದರೆ ಕಣ್ ಕೆಳಗೆ ಮಾರ್ಕ್ ಬರುವಂಥದ್ದಾಗಿರ್ಬೋದು ಅಥವಾ ನನಗೆಲ್ಲೂ ನಿಶಕ್ತಿ, ಎಷ್ಟೇ ನಾವು ಸೌಂದರ್ಯವಾಗಿ ಕಂಡು ಕೂಡ ಮುಖದಲ್ಲಿ ಆ ನಗು ಅಥವಾ ಆ ಸ್ಟ್ರೆಸ್ ಇದೆ ಅಂತ ಹೇಳಿದ್ರೆ ಆ ನಗು ಇಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಚೆನ್ನಾಗಿ ಕಾಣ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ನಾನು ಮಾಡಿದ್ದು ತಪ್ಪು ನಿರ್ಧಾರ. ಸೊ ಡಯಟ್ ಪ್ಲಾನ್ ಅಂದ ತಕ್ಷಣ ಯಾವ ಥರ ಮಾಡಬೇಕು ಅಂತ ಹೇಳ್ತೀರಾ ನೀವು? ತುಂಬ ಜನ ಏನು ಮಾಡ್ತಾರೆ ಅಂದರೆ ಡಯಟ್ ಅಂದಿದ ತಕ್ಷಣ ಅನ್ನ ತಿನ್ನಬಾರ್ದು, ಹೌದು, ಡೀಪ್ ಫ್ರೈಡ್ ತಿನ್ನಬಾರ್ದು, ಆಯಿಲಿ ಫುಡ್ ತಿನ್ನಬಾರ್ದು ಹಾಗಿರ್ತಾರೆ. ಆದರೆ ನಮ್ಮ ಹಳೆಯ ಕಾಲದ ಲೆಕ್ಕ ತಗೊಂಡ್ರೆ ಸೂರ್ಯ ಉದಯ ಆಗಿದ ತಕ್ಷಣ ಚೆನ್ನಾಗಿ ನೀರು ಕುಡಿತಿದ್ರು. ಹೌದು. ಎರಡನೇದು ಹೆಂಗೆ ಅಂದರೆ ರಾಜನ ಥರ ತಿಂತಾರೆ. ಹೌದು. ಮಧ್ಯಾಹ್ನ ರಾಣಿ ಥರ ತಿನ್ನಬೇಕು ಅಂತಾರೆ, ರಾತ್ರಿ ಬಡವನ ಥರ ತಿನ್ನಬೇಕು ಅಂತಾರೆ. ಏನಕ್ಕೆ ಅಂದರೆ ನಾವು ಬೆಳಗ್ಗೆನೇ ಎದ್ದಿರ್ತೀವಿ, ಸೂರ್ಯ ಉದಯ ಆಗಿದ ತಕ್ಷಣ ಮಲ್ಕೊಳ್ತೀವಿ, ಅದು ನೇಚರ್ ವಯಸ್ಸು. ಸೊ ಆ ರೀಸನ್ನಿಂದ ನಾವು ಡಬಲ್ ಮೀಲ್ ತಿನ್ಬೋದು. ಬೆಳಗ್ಗೆ ಬ್ರೇಕ್ಫಾಸ್ಟು, ಮಧ್ಯಾಹ್ನ ಕಮ್ಮಿ ತಿನ್ಬೋದು. ರಾಣಿ ಥರ ಅಂದರೆ ನಯ ನಾಜೂಕಾಗಿ ತಿನ್ನೋದು. ರಾತ್ರಿ ಬಡವನ ಥರ ಕಮ್ಮಿ ತಿಂದರೆ ಏನಾಗುತ್ತೆ ಅಂದರೆ ಆಟೋಮೆಟಿಕಲಿ ನಮ್ಮ ಡೈಜೆಷನ್ ಸಿಸ್ಟಮು ಅದ್ರ ಪ್ರಕಾರ ಹೋಗುತ್ತೆ. ನಾವು ನಿದ್ದೆ ಮಾಡೋದಕ್ಕಿಂತ 2 ಅವರ್ ಮುಂಚೆ
ತಿಂದರೆ ಆಟೋಮೆಟಿಕಲಿ ಡೈಜೆಷನ್ ಆಗುತ್ತೆ. ಜೊತೆಲಿ ತಿನ್ನೋದ್ರಲ್ಲಿ ನ್ಯೂಟ್ರಿಷನ್ ಅಂದರೆ ತರಕಾರಿ ಸೊಪ್ಪು ಜಾಸ್ತಿ ತಿಂದರೆ ಮೈಗೆ ಇಳಿಯುತ್ತೆ. ಆವಾಗ ಎಷ್ಟು ನಾವು ಅನ್ನ ತಿಂತೀವೋ ಅಷ್ಟೇ ಸಮವಾಗಿ ತರಕಾರಿನೂ ತಿನ್ನಬೇಕು, ಆವಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ತುಂಬ ಜನ ಡಯಟ್ ಅಂದಾಗ ಬರೀ ಸೊಪ್ಪು ಸದೆ ತಿಂತಾರೆ ಅಷ್ಟೇ. ಖಂಡಿತ ಖಂಡಿತ. ಓಕೆ, ನೀವು ಅದನ್ನೇ ಹೇಳ್ತಾ ಇದ್ದೀರಾ, ಅನ್ನ ತಿನ್ನಬಾರ್ದು, ಅನ್ನನ ದೂರನೇ ಇಟ್ಬಿಡಿ ಅಂತ ಹೇಳ್ತಾರೆ ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಕಿವಿ ಕೊಡಬೇಡಿ. ಯಾಕಂದರೆ ಎಷ್ಟೊಂದು ಲಾಸ್ ಇದೆ ಗೊತ್ತೇನ್ರಿ ನಮ್ಮ ರೈತರಿಗೆ. ಅನ್ನ ಬೆಳೀತಾ ಇದ್ದಾರೆ ಅವರು, ಸೊ ಅನ್ನದಾತರು ಅನ್ನ ಬೆಳೀತಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ನಾವು ಅನ್ನ ತಿನ್ನಲೇಬೇಕು. ಸೊ ಅದರ ಜೊತೆಗೆ ಅಷ್ಟೇ ವೆಜಿಟೇಬಲ್ಸ್ ಕೂಡ ತಿನ್ನಬೇಕು ಅಂತ ಹೇಳ್ತಿದ್ದಾರೆ. ಡಯಟ್ ಅಂದ ತಕ್ಷಣ ಊಟ ಬಿಡೋದಲ್ಲ, ಊಟವನ್ನು ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ ಹೇಳ್ತಾರೆ. ಯಾವ ಟೈಮಲ್ಲಿ ಎಷ್ಟು ತಿನ್ನಬೇಕು ಅಂತ ಕೂಡ ಮ್ಯಾಮ್ ತುಂಬ ಸರಳವಾಗಿ ಹೇಳ್ಕೊಟ್ರು. ಬೆಳಗ್ಗೆ ರಾಜನ್ ಥರ ತಿನ್ನಬೇಕು, ಸೊ ಡಬಲ್ ಮೀಲ್ ತಿಂದ್ರು ಓಕೆ, ನೀವು ರಾಜನ್ ಥರ ಹೊಟ್ಟೆ ತುಂಬ ತಿನ್ನಬೇಕು. ಸೊ ತುಂಬ ಕೆಲಸ ಇರುತ್ತೆ, ಅವಾಗ ನಮಗೆ ಆಕ್ಟಿವಿಟೀಸ್ ಇರುತ್ತೆ, ಬೇಗ ಜೀರ್ಣ ಮಾಡ್ಕೊಳ್ಬೋದು. ಸೊ ಮಧ್ಯಾಹ್ನ ರಾಣಿ ಥರ ತಿನ್ನಬೇಕು, ನಯ ನಾಜುಕಿನ ಅಂತ ತುಂಬ ನಾಜುಕಲ್ಲಿ ಹೇಳಿದ್ರು. ಸೊ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗಿರುತ್ತೆ. ಮಧ್ಯಾಹ್ನ ಸ್ವಲ್ಪ ತಿನ್ನಬೇಕು, ರಾತ್ರಿ ಇನ್ನೂ ಸ್ವಲ್ಪ ಕಡಿಮೆ ತಿನ್ನಬೇಕು, ತಿನ್ನದೆ ಮಾತ್ರ ಇರಬೇಡಿ ಓಕೆನಾ. ರಾತ್ರಿ ಊಟ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ತಿನ್ನಬೇಕು. ಹಾಗೆ ರಾತ್ರಿ ಮಲಗುವಂತ 1-2 ಗಂಟೆ ಮುಂಚೆ ಊಟ ಮಾಡಿ ಅಂತ ಹೇಳಿದ್ರು ಮೇಡಮ್. ಸೊ ಇದನ್ನ ಪಾಲಿಸಿ ಖಂಡಿತವಾಗ್ಲೂ ಅದು ಯಾಕೆ ನೀವು ಫಿಟ್ ಆಗಿ ಇರೋದಿಲ್ಲ ಅಂತ ಹೇಳಿ ನೋಡೋಣ. ಓಕೆ, ಹಾಗೆ ಮ್ಯಾಮ್ ಏನು ಅಂದ್ರೆ ರೈಸನ್ನ ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ರಿ. ಹಾಗೆ ತರಕಾರಿ ತಿನ್ಬೇಕು ಸಮವಾಗಿ ಅಂತ ಹೇಳಿದ ತಕ್ಷಣ ನಾರ್ಮಲ್ ಆಗಿ ಕುಕುಂಬರ್ ಒಂದೇ ತಿನ್ನೋದು ನಾರ್ಮಲ್ ಆಗಿ, ಯಾಕೆಂದ್ರೆ ನಾನು ಪಾಲಿಸಿದ್ದೇನೆ ನಿಮ್ಗೆ ಹೇಳ್ತಾ ಇದ್ದೀನಿ. ಹಿಂದೆ ನಾನು ಮಾಡಿದ ತಪ್ಪು ಈಗ ನನಗೆ ತುಂಬಾ ಏನು ಕಾಡ್ತಾ ಇರುತ್ತೆ. ಓಕೆ, ನಾನು ಇದನ್ನು ಮಾಡಿದ್ದೀನಿ, ಸತ್ಯ ಗೊತ್ತಾದ್ಮೇಲೆ ನಾವು ಅರ್ಕೊಂಡಿದೀವಿ ಇದು ಮಾಡಿದ ನಂದು ತಪ್ಪು ಅಂತ ಗೊತ್ತಾಗಿದೆ. ಸೊ ಕುಕುಂಬರನ್ನೇ ಜಾಸ್ತಿ ತಿಂತಾ ಇದೀವಿ. ಸೊ ಅದ್ರ ಜೊತೆಯಲ್ಲಿ ಬೇರೆ ಕೂಡ ಏನ್ ತಿನ್ಬೋದು? ಕುಕುಂಬರಲ್ಲಿ ನೀರಿನ ಅಂಶ ಜಾಸ್ತಿ ಇದೆ, ನಮಗೆ ಸುಸ್ತ. ಆದರೆ ಅದ್ರ ಜೊತೆ ನಾವು ಮೊಳಕೆ ಕಟ್ಟಿದ ಕಾಳು ಅದು ತಿಂದರೆ ನಮ್ಮ ಸ್ಕಿನ್ಗೂ ಒಳ್ಳೆಯದು, ಹೇರ್ಗೂ ಒಳ್ಳೆಯದು, ಫಿಟ್ನೆಸ್ಗೂ ಒಳ್ಳೆಯದು, ಬೋನ್ಸ್ಗೆ ಸ್ಟ್ರಾಂಗ್ ಮಾಡುತ್ತೆ. ಸೊ ಮೊಳಕೆ ಕಾಳುಗಳು, ಕ್ಯಾರೆಟು, ಕ್ಯಾಬೇಜು, ಹಾಗೆ ಹೆಸರು ಕಾಳು ಹಾಗೆಲ್ಲ ತಿಂದರೆ ಇನ್ನೂ ಸ್ಟ್ರಾಂಗ್ ಮಾಡುತ್ತೆ. ಅದು ಸ್ಕಿನ್ಗೂ ಯೂಸ್ ಆಗುತ್ತೆ, ಹೇರ್ಗೂ ಯೂಸ್ ಆಗುತ್ತೆ, ನಮ್ಮ ಬೋನ್ಸ್ಗೂ ಸ್ಟ್ರಾಂಗ್ ಮಾಡುತ್ತೆ. ಸರಿ, ಮ್ಯಾಮ್ ಹೇಳಿದ್ರು. ಸೊ ಊಟದ ಜೊತೆಗೆ ಅನ್ನನ ಬಿಡಬೇಡಿ, ಅನ್ನದ ಜೊತೆಗೆ ತರಕಾರಿ ಕೂಡ ಅಷ್ಟೇ ಸಮವಾಗಿ ತಿನ್ನಬೇಕು ಅಂತ ಹೇಳ್ಕೊಟ್ಟು. ಹಾಗೆ ಮ್ಯಾಮ್ ಏನು ಅಂದರೆ ನಾನು ಕೇಳ್ಪಟ್ಟಾಗೆ ನನಗೆ ಒಂದು ಶಾಕ್ ಆಗಿರೋ ವಿಷಯನ ನಾನು ನಮ್ಮ ವೀಕ್ಷಕರಿಗೆ, ನನ್ನ ಕ್ಲೋಸ್ ಫ್ರೆಂಡ್ಸ್ ಅಂತ ಹೇಳ್ಬೋದು, ನನ್ನೆಲ್ಲ ನಿಮ್ಗೊಂದು ಸೀಕ್ರೆಟ್, ಅದು ನನ್ನ ಎಲ್ಲ ವೀಕ್ಷಕರು ಕೂಡ ನಮ್ಮ ಟಿವಿಯನ್ನು, ನನ್ನ ಪ್ರೋಗ್ರಾಮ್ನ ಯಾರೆಲ್ಲ ವಾಚ್ ಮಾಡ್ತಾ ಇರ್ತಾರೆ, ನಮ್ಮ ಮಧ್ಯೆ ಒಂದು ಡೀಲಿಂಗ್ ಆಗಿರುತ್ತೆ. ಸೊ ಏನು ಅಂದರೆ ನಾವು ಅವರು ತುಂಬ ಕ್ಲೋಸ್ ಫ್ರೆಂಡ್ಸ್. ಸೊ ಇಂಥ ಸೀಕ್ರೆಟ್ಗಳೆಲ್ಲ ನನಗೇನು ಗೊತ್ತಿರುತ್ತೆ, ಸೊ ಇದನ್ನು ನಾನು ಅವರಿಗೂ ಕೂಡ ಹೇಳಬೇಕಾಗುತ್ತೆ. ಸೊ ನನಗೊಂದು ಶಾಕ್ ಆಗಿರೋ ವಿಷಯ ಏನು ಅಂತ ಹೇಳಿದರೆ, ಮ್ಯಾಮ್ ಏನಿದ್ದಾರೆ ಮಧುರಾ ಮ್ಯಾಮ್, ಇವರು ಫಿಟ್ ಆಗಿದ್ದಾರೆ. ಖಂಡಿತ ಅವರ ಫಿಟ್ನೆಸ್ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನಂಬಲಿಕ್ಕೆ ಆಗೋದಿಲ್ಲ. ಸೊ 2 ಮಕ್ಕಳ ತಾಯಿ ಅವರು. ಸೊ 2 ಮಕ್ಕಳಿದ್ದಾರೆ. ಸೊ ಒಂದು 10 ವರ್ಷದ ಮಗು ಇದೆ ಅಂತೆ. ಸೊ ಇಷ್ಟು ಹೀಗೆಲ್ಲ ಆದರೂ ಕೂಡ ನಾರ್ಮಲ್ ಆಗಿ ಮ್ಯಾಮ್ ಏನು ಅಂದರೆ ಮದುವೆ ಆದ ತಕ್ಷಣ ದಪ್ಪ ಆಗ್ತಾರೆ ಅಂತ ಹೇಳ್ತಾರೆ. ಸೊ ನೀವು ಫಿಟ್ ಆಗಿದ್ದೀರಾ, ಸೊ ದಪ್ಪ ಯಾಕೆ ಆಗ್ತಾರೆ, ಅಥವಾ ಆ ಟೈಮಲ್ಲಿ ನಾವು ಯಾವ ಥರ ಫಿಟ್ನೆಸ್ ಆಗಿ ಮೇಂಟೈನ್ ಮಾಡ್ಬೋದು? ಯಾಕಂದರೆ ಆ ಟೈಮಲ್ಲಿ ಕೆಲಸದ ಜಂಜಾಟನೇ ಜಾಸ್ತಿ, ಮನೆ ಜವಾಬ್ದಾರಿ, ಮಕ್ಳಿಗೆ ಟಿಫಿನ್ ಕಟ್ಟಬೇಕು, ಗಂಡನ ಆಫೀಸಿಗೆ ಕಳಿಸ್ಬೇಕು, ಮನೆ ಕೆಲಸನ ಮಾಡ್ಕೋಬೇಕು. ಈ ಟೈಮಲ್ಲಿ ನಮ್ಮ ಬಗ್ಗೆ ಕೇರ್ ಮಾಡೋಕ್ಕೆ ನಮಗೆ ಆಸಕ್ತಿನೇ ಇರೋದಿಲ್ಲ, ಸುಸ್ತಾಗಿ ಮಲ್ಕೊಂಡ್ಬಿಟ್ರೆ ಸಾಕಾಗಿರುತ್ತೆ. ಸೊ ಈ ಟೈಮಲ್ಲಿ ನಾವು ಹೇಗೆಲ್ಲ ಫುಡ್ ಮೇಂಟೈನ್ ಮಾಡ್ಬೋದು? ಖಂಡಿತವಾಗ್ಲೂ ಏನು ಅಂದರೆ ಮಹಿಳೆಯರಲ್ಲಿ ಹೇಳಬೇಕು ಅಂತಂದರೆ, ಒಂದು ಮಗು ಆದಮೇಲೆ ಅವ್ರದ್ದೇ ಆದ ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ. ಏನಕ್ಕೆ ಅಂದರೆ ದಪ್ಪ ಆಗಿಬಿಟ್ಟಿದ್ದೀನಿ, ಪ್ರೆಗ್ನೆನ್ಸಿ ವೆಯ್ಟು ತೆಗಿಯೋದಕ್ಕಾಗಲ್ಲ, ಅಯ್ಯೋ ನನ್ನ ಸ್ಕಿನ್ ಡಲ್ ಆಯಿತು, ಅಯ್ಯೋ ಹೇರ್ ನನ್ನ ಡಲ್ ಆಯಿತು, ಅದು ಅವರು ಡಿಪ್ರೆಷನ್. ಅದರಿಂದ ಓವರ್ಕಮ್ ಬರಬೇಕು ಅಂದರೆ ನಿಮಗೆ ನೀವು ಟೈಮ್ ಮಾಡ್ಕೋಬೇಕು. ಓಕೆ, ಆಯಿತಾ? ಸೊ ಅದಕ್ಕೆ ನೀವು ಹೇಳ್ದಂಗೆ ನನಗೆ ನಾನು ಹ್ಯಾಪಿಯಾಗಿರಬೇಕು ಅಂದರೆ ನನಗೆ ನಾನು ಫಿಟ್ನೆಸ್ ಆಗಿದ್ರೇ ನನ್ನ ಹ್ಯಾಪಿನೆಸ್ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಜಿಮ್ಗೆ ಹೋಗಬೇಕು ಅನ್ನೋದಿಲ್ಲ, ನೀವು ಡಯಟೇ ಮಾಡಬೇಕು ಅನ್ನೋದಿಲ್ಲ. ನಿಮಗೆ ಟೈಮ್ ಎಷ್ಟು ಸೇವ್ ಮಾಡೋಕ್ಕಾಗತ್ತೆ ನಿಮಗೆ ನೀವು ಡೆಡಿಕೇಶನ್ ಮಾಡಿಕೊಂಡ್ರೆ ಪ್ರಾಬಬ್ಲಿ ಅದು ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ ನಾನು ದಿನಕ್ಕೆ ಅರ್ಧ ಗಂಟೆ ಅಷ್ಟೇ ಇಟ್ಕೊಂಡಿರೋದು. ನಾನೇನು ಜಿಮ್ಗೆ ಹೋಗಲ್ಲ, ಹೆಲ್ದಿ ಫುಡ್ ತಿಂತೀನಿ. ನಮ್ಮ ವೇಟ್ ತಕ್ಕಂತೆ ನೀರು ಸಹ ತೊಗೊಳೋದು ತುಂಬ ಇಂಪಾರ್ಟೆಂಟು ಡಯಟಲ್ಲಿ. ಸೊ ನನ್ನ ದಿನ ಸ್ಟಾರ್ಟ್ ಆಗೋದೇ ಲೂಕ್ ವಾಮಿಂದ, ಬಿಸಿನೀರಿಂದ ಸ್ಟಾರ್ಟ್ ಆಗದೆ. ಬಟ್ ನಾನು ಊಟದ ಜೊತೆ ನೀರನ್ನು ಸಮವಾಗಿ ತಗೋತೀನಿ, ಸ್ವಲ್ಪ ಎಕ್ಸಸೈಸ್ ಮಾಡ್ತೀನಿ. ಅದಕ್ಕೆ ಅಂತ ಜಿಮ್ ವರ್ಕೌಟ್ ಮಾಡಲ್ಲ, ಆದರೆ ಮನೆಯಲ್ಲಿ ಇರುವಂಥ ಫೆಸಿಲಿಟೀಸಲ್ಲೇ ಮಾಡ್ತಾ ಇದ್ದೀನಿ. ಮೇನ್ ಆಗಿ ಸ್ಕಿಪ್ಪಿಂಗ್ ಮಾಡ್ತೀನಿ. ಸೊ ಪರ್ ಡೇ 3,000 ಸ್ಕಿಪ್ಪಿಂಗ್ ಮಾಡ್ತೀನಿ. ಓಕೆ, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಅಷ್ಟು ಆಗಲ್ಲ. ನಾನು ಆಗಲೇ 4-5 ವರ್ಷದಿಂದ ಮಾಡ್ತಿರೋದ್ರಿಂದ ಅದು ಈಸಿ ಇದೆ.
ನೀವು ಮಾಡಬೇಕು ಅಂದರೆ ಸ್ಲೋಲಿ ಸ್ಟಾರ್ಟ್ ಮಾಡಿದ್ರೆ ವಿ ಕ್ಯಾನ್ ಅಚೀವ್ ದ ಗೋಲ್. ಖಂಡಿತ ಇವತ್ತಿನ ಸೂಪರ್ ಸೀಕ್ರೆಟ್ ಇದು ಅಂತ ಹೇಳ್ಬೋದು. ಏನು ಅಂದರೆ 3000 ಸ್ಕಿಪ್ಪಿಂಗ್ ಮಾಡ್ತಾರಂತೆ. ಸೊ ಅವರು ಖಂಡಿತವಾಗ್ಲೂ ಅವ್ರು ಹೇಳಿದ ಹಾಗೆ ನಿಮ್ಮ ಸೌಂದರ್ಯಕ್ಕೆ ಒಂದು ನಿಜವಾದ ಜಡ್ಜ್ ಅಂತ ಹೇಳಿದ್ರೆ ಅದು ನಿಮ್ಮ ಕನ್ನಡಿ ಮಾತ್ರ. ನಿಮ್ಮ ಕನ್ನಡಿ ಮುಂದೆ ನಿಂತಾಗ ಮಾತ್ರ ನೀವು ಹೇಗಿದ್ದೀರಾ ಅಂತೇಳಿ ಖಂಡಿತವಾಗ್ಲೂ ನಿಮಗೆ ಅಲ್ಲಿ ಅರ್ಥ ಆಗುತ್ತೆ. ಡಿಪ್ರೆಷನ್ಗೆ ಹೋಗುವಂಥ ಅವಶ್ಯಕತೆನೇ ಇಲ್ಲ. ಯಾಕಂದರೆ ಆ ಸೌಂದರ್ಯನ, ಆ ಕನ್ನಡಿಯಲ್ಲಿ ಕಾಣ್ತಿರೋ ಬಿಂಬನ ಸರಿ ಮಾಡ್ಕೋಬೇಕು ಅನ್ನೋದು ನಿಮ್ಮ ಕೈಯಲ್ಲೇ ಇರುವಂಥದ್ದು. ಯಾಕಂದರೆ ನಿಮ್ಮ ಹೆಲ್ತ್ನ ಬಗ್ಗೆ, ನಿಮ್ಮ ಫಿಟ್ನೆಸ್ನ ಬಗ್ಗೆ ನೀವೇ ಜವಾಬ್ದಾರಿ ತಗೊಳ್ಬೇಕಾಗುತ್ತೆ. ಸೊ ಇದಕ್ಕೆ ಓವರ್ ಆಗಿ ಒಂದೇ ಸರ್ತಿ ನಾವು ಜಿಮ್ ಮಾಡೋದಾಗಲಿ ಅಥವಾ ನಾವು ಊಟ ಬಿಡೋದಾಗಲಿ ಹೀಗೆ ಮಾಡೋದ್ರಿಂದ ಖಂಡಿತವಾಗ್ಲೂ ಆಗೋದಿಲ್ಲ. ನೀವು ಅದಕ್ಕೆ ಸಮವಾಗಿ ಏನೆಲ್ಲ ಮಾಡಬೇಕು, ಆಲ್ರೆಡಿ ಮನೇಲಿ ಕೆಲಸ ಮಾಡಿ ನಿಮಗೆ ಆ್ಯಕ್ಟಿವಿಟೀಸ್ ಅನ್ನೋದು ಆಗಿರುತ್ತೆ. ಸೊ ನಿಮಗೋಸ್ಕರ ನೀವು ಒಂದು ಅರ್ಧ ಗಂಟೆ ಟೈಮ್ ಕೊಟ್ಕೊಳ್ಳಿ. ಅವ್ರ ಮ್ಯಾಮ್ ಹೇಳಿದಾಗೆ ಅರ್ಧ ಗಂಟೆ ಅಷ್ಟೇ ಯೂಸ್ ಮಾಡ್ಕೊಂಡು ಅವ್ರು ಹೀಗಿದ್ದಾರೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮ್ಮ ಕೈಯಲ್ಲಿ ಕೂಡ ಸಾಧ್ಯ ಆಗುತ್ತೆ. ಅವ್ರು ಹೇಳಿದ್ದನ್ನು ಖಂಡಿತವಾಗ್ಲೂ ಪಾಲಿಸಿ ನಿಮಗೋಸ್ಕರ ನೀವು ಟೈಮ್ ತಗೊಳ್ಳಿ. ಹಾಗೆ ನಿಮ್ಮ ಫಿಟ್ನೆಸ್ಸನ್ನು ನೀವು ಖಂಡಿತವಾಗ್ಲೂ ಕಾಪಾಡ್ಕೊಳ್ಬೋದು ಅಂತ ಹೇಳ್ಬೋದು. ಹಾಗೆ ಇನ್ನಷ್ಟು ಮಾಹಿತಿಗಳನ್ನು ಈ ಕಾರ್ಯಕ್ರಮದಲ್ಲಿ ನಿಮಗೆ ಕೊಡ್ತಾ ಇರ್ತೀವಿ. ನಿಮಗೂ ಸ್ವಲ್ಪ ಕುತೂಹಲ ಇದೆ ಅಲ್ವಾ? ಸೊ ಆ ಕುತೂಹಲನ ಹಾಗೆ ಇಟ್ಕೊಳ್ಳಿ. ಒಂದು ಸಣ್ಣ ವಿರಾಮದ ನಂತರ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಈಗ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವೆಲ್ಕಮ್ ಬ್ಯಾಕ್ ಎಲ್ಲ ನನ್ನ ಪ್ರೀತಿಯ ನಮ್ಮ ಟಿವಿಯ ವೀಕ್ಷಕರಿಗೆ. ನಿಮ್ಮ ದೀಕ್ಷಾಳ ಒಂದು ಪ್ರೀತಿಯ ಕಾರ್ಯಕ್ರಮ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ. ಸೊ ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಸೊ ಈಗ ಆಲ್ರೆಡಿ ಫಿಟ್ನೆಸ್ನ ಬಗ್ಗೆ ಮಾತಾಡಿದ್ದೀವಿ. ನೀವು ಇದರ ಬಗ್ಗೆ ಚರ್ಚೆ ಮಾಡ್ಕೊಂಡಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಪ್ರತಿಯೊಂದು ಪಾಯಿಂಟನ್ನು ನೋಟ್ ಮಾಡ್ಕೊಳ್ತಾ ಇರಿ. ಯಾಕಂದರೆ ಖಂಡಿತವಾಗ್ಲೂ ಫಿಟ್ನೆಸ್ ಅನ್ನೋದು ನಮಗೆ ಈ ಏಜು ಆ ಏಜು ಅಂತ ಅಲ್ಲ. ಸೊ ಒಂದು ಏಜಿನ ನಂತರ ನಮಗೆ ಫಿಟ್ನೆಸ್ ಅನ್ನೋದು ಖಂಡಿತ ನಿಮಗೆ ಜನರು ನೋಡ್ತಾರೆ ಅನ್ನೋದಕ್ಕಿಂತ ನಮ್ಮ ಆರೋಗ್ಯಕ್ಕೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಸೊ ಇನ್ನಷ್ಟು ಮಾಹಿತಿನ ನಮ್ಮ ಮದರ್ ಮೇಡಮ್ ನಿಮಗೆ ಕೊಡ್ತಾರೆ. ಸೊ ಬನ್ನಿ ಅವ್ರ ಹತ್ರ ಮಾತಾಡೋಣ. ಮ್ಯಾಮ್, ಸೊ ಫಿಟ್ನೆಸ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ವಿ, ತುಂಬ ಮಾಹಿತಿನ ತಿಳಿಸ್ಕೊಟ್ರಿ. ಆಲ್ರೆಡಿ ನಮ್ಮ ವೀಕ್ಷಕರು ತುಂಬ ಖುಷಿಯಾಗಿದ್ದಾರೆ. ಸೊ ನಾನು ಕೂಡ ತುಂಬ ಖುಷಿಯಾಗಿದ್ದೀನಿ. ಹಾಗೆ ಏನು ಅಂತ ಹೇಳಿದರೆ ಮ್ಯಾಮ್, ಫಿಟ್ನೆಸ್ ಅಂತ ಬಂದಾಗ ಈಗ ದೊಡ್ಡವರು ಫಿಟ್ನೆಸ್ ಮೇಂಟೈನ್ ಮಾಡ್ತಾರೆ, ಓಕೆ. ಆದರೆ ಮಕ್ಕಳಲ್ಲಿ ಈಗ ನಾರ್ಮಲ್ ಡೇಸಲ್ಲಿ ಮಕ್ಕಳು ತುಂಬ ಏನು ಹೇಳಬೇಕಂದ್ರೆ ಮಕ್ಕಳು ಗುಂಡಾಗಿದ್ರೇ ಚಂದ ಅಂತ ಹೇಳ್ತಾರೆ. ಆದರೆ ಎಷ್ಟೋ ತಂದೆ ತಾಯಿಯಂದ್ರಲ್ಲಿ ಖಂಡಿತವಾಗ್ಲೂ ಈ ಕೊರತೆ ಇದೆ. ಮಕ್ಕಳು ದಪ್ಪ ಆಗೋದಿಲ್ಲ ಅನ್ನೋದಕ್ಕಿಂತನೂ ಕೆಲವು ಮಕ್ಕಳು ತುಂಬ ದಪ್ಪ ಇದ್ದಾರೆ ಅನ್ನೋದು ಪ್ರಾಬ್ಲಮ್ ಇದೆ. ಕೆಲವು ಮಕ್ಕಳು ಹೇಗೆ ಅಂದರೆ ಇಷ್ಟು ದಪ್ಪ ಇರುತ್ತೆ, ಒಂದು ಕ್ಷಣದಲ್ಲಿ ಮಗು ನೋಡಲಿಕ್ಕೆ ಮುದ್ದಾಗಿದೆ ಅಂತ ಅನಿಸಿದ್ರು ಆ ತಾಯಿ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಹೇಳಲಿಕ್ಕಾಗದೇ ಇದ್ರೂ ಕೂಡ ಒಂದು ಕೊರಗ್ತಾ ಇರುತ್ತೆ. ಓ, ಮನೆಯಲ್ಲಿ ತಂದೆ ತಾಯಿ ದಪ್ಪ ಇದ್ದೀವಿ, ಮಗು ಕೂಡ ದಪ್ಪ ಇದೆ, ಸೊ ಫ್ಯೂಚರ್ನಲ್ಲಿ ಇದೇ ರೀತಿ ಮುಂದುವರಿಯುತ್ತಾ, ಅಥವಾ ಮಗು ದಪ್ಪ ಇರೋದ್ರಿಂದ ಅದರ ಆಟ ಪಾಠಕ್ಕೆ ಏನಾದ್ರು ತೊಂದರೆ ಆಗ್ತಾ ಇದೆಯಾ, ಅಥವಾ ಅದರ ಹೆಲ್ತಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತಾ, ಅಥವಾ ಯಾಕೆ ಈಗ ದಪ್ಪ ಇದೆ ಮಗು ಅನ್ನೋದು ಕಾಡ್ತಾ ಇರುತ್ತೆ. ಸೊ ಇದಕ್ಕೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ ತಾವು? ಈಗ ಏನಾಗಿದೆ ಅಂದರೆ ಕೋವಿಡ್ ಇರೋದ್ರಿಂದ ಮಕ್ಕಳು ಮನೇಲೇ ಇದ್ದು ಹೆಚ್ಚಾಗಿ ಏನು ಆ್ಯಕ್ಟಿವಿಟೀಸ್ ಇಲ್ದಲೇ, ಖಂಡಿತ ಟಿ ವಿ ನೋಡೋದೇ ಆಗ್ಬೋದು, ಇಲ್ಲ ಮನೇಲೆ ನಾವೇ ಕತೆ ಹೇಳೋದಿರ್ಬೋದು, ಆ ಥರ ಇರೋದ್ರಿಂದ ಆ್ಯಕ್ಟಿವಿಟೀಸ್ ಇಲ್ಲ. ಸೊ ಆ್ಯಕ್ಟಿವಿಟಿ ಇಲ್ದಲೇ ಇರೋದಕ್ಕೆ, ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ದಲೇ ಇರೋದಕ್ಕೆ ತುಂಬ ಮಕ್ಕಳು ದಪ್ಪ ಆಗಿದ್ದಾರೆ. ಇಲ್ಲ ಸೊಂಟ ದಪ್ಪ ಆಗಿರುತ್ತೆ, ಇಲ್ಲ ಮಖ ದಪ್ಪ ಆಗಿರುತ್ತೆ. ಸೊ ನಾವು ತಾಯಿ ತಂದೆ ನೋಡಿಕೊಂಡು ಮಕ್ಕಳಿಗೆ ಫಿಸಿಕಲ್ ಆ್ಯಕ್ಟಿವಿಟೀಸ್ನ ಇಂಪ್ರೂವ್ ಮಾಡಬೇಕು. ಸೊ ಅದರಿಂದ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮಕ್ಕಳಿಗೆ. ಜೊತೆಲಿ ಒಳ್ಳೆ ಚೆನ್ನಾಗಿ ನೀರು ಕುಡಿಬೇಕು. ತುಂಬ ಮಕ್ಕಳು ಏನು ಮಾಡ್ತಾರೆ ಅಂದರೆ ಬೆಳಗಿಂದ ರಾತ್ರಿವರೆಗೂ ಸೇರಿದ್ರು ಒಂದು ಗ್ಲಾಸ್ ನೀರು ಕುಡ್ದಿರಲ್ಲ. ಅದನ್ನು ನಾವು ಅಬ್ಸರ್ವ್ ಮಾಡ್ಕೋಬೇಕು, ನೋಡಬೇಕು ಕುಡಿತಿದ್ದಾರಾ ಇಲ್ವಾ. ಜಂಕ್ ಫುಡ್ಸ್ ಜಾಸ್ತಿ ಕೊಡ್ತಾ ಇದ್ದೀವಿ, ಬರೀ ಆಯಿಲಿ ಫುಡ್ಡು, ಡೀಪ್ ಫ್ರೈ. ಮನೇಲಿದ್ದು ಟಿ ವಿ ನೋಡು, ಯೂಟ್ಯೂಬ್ ನೋಡು, ಹೊಸ ಮಾಡು, ರೆಸಿಪೀಸ್ ಮಾಡು, ತಿನ್ನಿಸ್ತಾ ಇರ್ತೀವಿ. ನಾವು ಮಾಡ್ತೀವಿ, ಅವರು ತಿಂತಾರೆ. ಬಟ್ ಅದ್ರ ಜೊತೆನೂ ಫಿಸಿಕಲ್ ಆ್ಯಕ್ಟಿವಿಟೀಸು ಇರಬೇಕು ಮಕ್ಕಳಿಗೆ. ಈಗಿಂದ ಬೆಳೆಸಿದ್ರೆ ಅದು ದೊಡ್ಡವರಾದ್ಮೇಲೂ ಅವ್ರಿಗೆ ಯೂಸ್ ಆಗುತ್ತೆ. ಯಾಕೆಂದರೆ ನಮಗೆ ಹೇಳೋರು ಇರಲಿಲ್ಲ, ಮಾಡ್ತಾ ಇದ್ವಿ. ಅಟ್ಲೀಸ್ಟ್ ನಾವು ಅವ್ರಿಗೆ ಗೊತ್ತು ತಿಳ್ಕೊಂಡು ಮಾಡೋದು ಒಳ್ಳೆಯದು. ಖಂಡಿತ ತಾವು ಹೇಳ್ತಾ ಇರೋದು ತುಂಬ ಒಂದು ನಿಜವಾದ ವಿಷಯ ಅಂತ ಹೇಳ್ಬೋದು, ತುಂಬ ಸತ್ಯವಾದ ವಿಷಯ. ಏನು ಅಂತ ಹೇಳಿದರೆ ಈ ಟೈಮಲ್ಲಿ ತಾಯಂದ್ರಿಗೆ ಮುಖ್ಯವಾದ ವಿಷಯ ಮಕ್ಕಳ ಮನಸ್ಸನ್ನ ಗೆಲ್ಲಬೇಕು. ಅದು ಹೊಟ್ಟೆಯಿಂದ ಮಾತ್ರ ಸಾಧ್ಯ. ಮನೆಯವರ ಮನಸ್ಸನ್ನು ಗೆಲ್ಲಬೇಕು ಅಂತ ಹೇಳಿದರೆ ಹೆಣ್ಮಕ್ಳಿಗೆ ಮೇಯ್ನ್ ಒಂದು ದಾರಿ ಅಂತ ಹೇಳಿದರೆ ಅದು ಹೊಟ್ಟೆಯಿಂದ ಮಾತ್ರ, ಅವರ ಪ್ರೀತಿಯನ್ನು ಸಂಪಾದಿಸ್ಕೊಳ್ಳಿಕ್ಕೆ. ಆದರೆ ನೀವು ಆರೋಗ್ಯನ ಗೆಲ್ಲಬೇಕು ಅಂತ ಹೇಳಿದರೆ ಆಹಾರ ಪದ್ಧತಿಯನ್ನು ಬದಲಾಯಿಸ್ಕೊಳ್ಬೇಕಾಗುತ್ತೆ. ಸೊ ಖಂಡಿತ ನೀವು ಮಾಡೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ನೀವು ಬೇರೆ ಬೇರೆ ಅಡುಗೆ ಮಾಡಬೇಕು, ಮನೆಯವರ ಮನಸ್ಸನ್ನ ಗೆಲ್ಲಬೇಕು, ಗೆಲ್ಬೋದು. ಆದರೆ ಆರೋಗ್ಯದ ಬಗ್ಗೆ ಕೂಡ ನೀವು ಗಮನ ಹರಿಸಬೇಕಾಗುತ್ತೆ.
ಸೊ ಆರೋಗ್ಯಕ್ಕೆ ತಕ್ಕಂತೆ ಫುಡ್ ಅನ್ನ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಆಯಿಲಿ ಫುಡ್ ಅನ್ನ ಆದಷ್ಟು ಕಮ್ಮಿ ಮಾಡಿ ಅಂತ ಮ್ಯಾಮ್ ಹೇಳ್ತಾ ಇದ್ದಾರೆ. ಹಾಗೆ ಏನು ಅಂತ ಹೇಳಿದ್ರೆ ನೀರನ್ನ ಮ್ಯಾಮ್ ಖಂಡಿತ ನೀವು ಹೇಳಿದಾಗೆ ನೀರನ್ನ ತುಂಬಾ ಕಡಿಮೆ ಕುಡಿತಾ ಇದ್ದಾರೆ. ಸೊ ನೀರನ್ನ ಎಷ್ಟು ನಿಮ್ಗೆ ಗೊತ್ತಿರೋ ಹಾಗೆ ಎಷ್ಟು ಕನ್ಸ್ಯೂಮ್ ಮಾಡ್ಬೇಕು, ಎಷ್ಟು ಕುಡಿಬೇಕು ಅಂದ್ರೆ ನೀರು ಕುಡಿಯೋದು ನಮ್ಮ ತೂಕದ ಪ್ರಕಾರ. ಓಕೆ, 20 kg ಇರೋರು ಅಟ್ಲೀಸ್ಟ್ 1 ಲೀಟರ್ ಕುಡಿಲೇಬೇಕು. ಓಕೆ, ಸೊ ಅದ್ರ ಪ್ರಕಾರ ಇನ್ಕ್ರೀಸ್ ಅದು ಪ್ಲಸ್ 1 ಲೀಟರ್ 1 ಲೀಟರ್ 20 kgಗೆ ಪ್ಲಸ್ ತಗೋಬೇಕು ಅಂತ ಅರ್ಥ. ನಾವು 40 kg ಇದ್ರೆ 2 ಲೀಟರ್ ಕಮ್ಮಿ ಕುಡಿಲೇಬಾರ್ದು. ಆದರೆ ನಾವೇನು ಮಾಡ್ತೀವಿ ಅಂದರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಬಾಟ್ಲು ಕುಡಿದ್ರೆ ಹೆಚ್ಚು ಬೆಳಗಿಂದ ಸಾಯಂಕಾಲದವರೆಗೂ. ಆಗ ಏನಾಗುತ್ತೆ, ಸ್ಕಿನ್ನು, ಹೇರು, ಫಿಟ್ನೆಸ್ ಎಲ್ಲ ಆಟೋಮೆಟಿಕಲಿ ಅದಕ್ಕೆ ಇನ್ಕ್ಲೂಡ್ ಆಗುತ್ತೆ. ಸೊ ಮಕ್ಕಳಲ್ಲೂ ತುಂಬ ಮಕ್ಕಳು ಏನಂತಂದರೆ ಬೇಸಿಗೆಗಾಲದಲ್ಲಿ ತುಂಬ ಚೆನ್ನಾಗಿ ಕುಡಿತಾರೆ, ಚಳಿಗಾಲದಲ್ಲಿ ಕುಡಿಯೋದೇ ಇಲ್ಲ. ಸೊ ಅದರಿಂದನೂ ಫಿಟ್ನೆಸ್ಸಲ್ಲೇ ಎಫೆಕ್ಟ್ ಆಗುತ್ತೆ. ಓಕೆ, ಖಂಡಿತ ನೀರು ಅನ್ನೋದು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಮ್ಯಾಮ್ ಹೇಳ್ತಾ ಇದ್ದಾರೆ. ಏನು ಅಂತ ಹೇಳಿದರೆ ನೀರನ್ನ ನೀವು ಮಕ್ಕಳನ್ನ ಕೇರ್ ನಿಜವಾಗ್ಲೂ ಮಾಡಲೇಬೇಕು ಅವರ ಹೆಲ್ತ್ನ ಬಗ್ಗೆ ಅಂತ ಹೇಳಿದರೆ, ಅವರ ಫಿಟ್ನೆಸ್ನ ಬಗ್ಗೆ ಅಷ್ಟು ಗಮನ ಹರಿಸೋದ್ಕಿಂತ ಮಕ್ಕಳಲ್ಲಿ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನವನ್ನು ತಾವು ಹರಿಸ್ಬೇಕಾಗುತ್ತೆ. ಸೊ ಇದು ಆರೋಗ್ಯದ ಮೇಲೆ ತುಂಬ ಪ್ರಭಾವವನ್ನು ಬೀರುವಂಥ ವಿಷಯ ಅಂದರೆ ಅದು ನೀರು ಮಾತ್ರ. ಒಂದು ಬಾಟಲನ್ನು ನೀವು ರೆಡಿ ಮಾಡಿ ಕೊಡ್ತೀರಾ, ಬೆಳಗ್ಗೆ ತಗೊಂಡೋದ ಬಾಟಲ್ ಖಂಡಿತವಾಗ್ಲೂ ಸಂಜೆ ಬರುತ್ತೆ ವಾಪಸ್. ಅದರಲ್ಲಿ ಎಷ್ಟು ನೀರು ಖಾಲಿ ಆಗಿರುತ್ತೆ ಅನ್ನೋದನ್ನು ನೀವು ನೋಡೋದಿಲ್ಲ, ಅದು ಗೊತ್ತಾಗೋದು ನಿಮಗೆ ಮಾರನೇ ದಿನ ಬೆಳಗ್ಗೆ ಮಾತ್ರ. ಸೊ ಆ ಒಂದು ದಿನ ಪಾಸ್ ಆಗಿರುತ್ತೆ, ಅಲ್ಲಿ ನೀರು ಎಷ್ಟೋ ಕಮ್ಮಿ ಕುಡಿದಿರ್ತಾರೆ ಮಕ್ಕಳು ಅಲ್ವಾ. ಸೊ 1/2 ಲೀಟರ್ ಬಾಟಲ್ ಅಲ್ಲಿ ಪೂರ್ತಿಯಾಗಿ ಕೂಡ ಖಾಲಿ ಮಾಡಿರೋದಿಲ್ಲ. ಅದಕ್ಕೆ ತಂದೆ ತಾಯಿ ನೋಡಬೇಕು ಕುಡಿದಿದ್ದಾರೋ ಇಲ್ವೋ. ಯಾಕಂದ್ರೆ ಅವಾಗ್ಲೇನೆ ನಿಮಗೆ ಮಕ್ಕಳಲ್ಲಿ ನೀರಿನ ಅಂಶ ಕಮ್ಮಿ ಆಗ್ದಲೆ ಡಾರ್ಕ್ ಸರ್ಕಲ್ ಇರುತ್ತೆ, ಡಲ್ ಆಗಿರ್ತಾರೆ. ಆಗ ಏನಾಗತ್ತೆ ಅಂತಂದ್ರೆ ಹೇರು, ಸ್ಕಿನ್ನು, ಡಾರ್ಕ್ ಸರ್ಕಲ್ಲು, ಟಯರ್ಡ್ನೆಸ್ಸು ಅದೆಲ್ಲ ಇರುತ್ತೆ. ಬಟ್ ಅವ್ರು ಆಟೋಮೆಟಿಕಲಿ ನೀರಿನ ಅಂಶ ಜಾಸ್ತಿ ಆದಾಗ ಬಾಡಿಲಿ ಅವ್ರ ಲವಲವಿಕೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಖಂಡಿತ ಮಕ್ಕಳಲ್ಲಿ ಆಟ ಪಾಠ ಎಷ್ಟು ಇರಬೇಕು, ಫುಡ್ನ ಬಗ್ಗೆ ನಾವು ಎಷ್ಟು ಕಾನ್ಸಂಟ್ರೇಟ್ ಕೊಡಬೇಕು, ಹಾಗೆ ನೀರು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ. ನೀರು ಸಣ್ಣವ್ರಿಗಂತ ಅಷ್ಟೇ ಅಲ್ಲ, ಅವರವರ ತೂಕಕ್ಕೆ ತಕ್ಕಂತೆ ನೀರು ಕುಡಿಬೇಕಾಗುತ್ತೆ. ಸೊ ಸೂಕ್ತವಾದ ಸಲಹೆಯ ಮೂಲಕ ನೀರನ್ನು ಜಾಸ್ತಿ ಕುಡಿತಾ ಬನ್ನಿ. ಬರೀ ಊಟ ಜಾಸ್ತಿ ಆದ ತಕ್ಷಣ ನಿಮಗೆ ಫಿಟ್ನೆಸ್ ನಾವು ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅಂತಲ್ಲ. ಸೊ ಅದಕ್ಕೆ ತಕ್ಕಂತೆ ನೀರನ್ನು ಕುಡಿಬೇಕಾಗುತ್ತೆ. ನೀವು ಎಷ್ಟೇ ಊಟವನ್ನು ಬಿಟ್ಟರೂ ಕೂಡ, ಏನೇ ಮಾಡಿದರೂ ಕೂಡ ನೀರು ಖಂಡಿತವಾಗ್ಲೂ ನಿಮ್ಮ ದೇಹಕ್ಕೆ ಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ನೀವು ಊಟದಲ್ಲಿ ಮೇಂಟೈನ್ ಹೇಗೆ ಮಾಡ್ತಾ ಹೋಗ್ತೀರ, ನೀರು ಕೂಡ ಅಷ್ಟೇ ನಿಮ್ಮ ದೇಹಕ್ಕೆ ಸಿಗ್ತಾ ಇದ್ರೆ ಖಂಡಿತವಾಗ್ಲೂ ಹೆಲ್ದಿಯಾಗಿ ನೀವು ಫಿಟ್ ಆಗಿರ್ಬೋದು. ಹಾಗೆ ನಿಮ್ಮ ಸ್ಕಿನ್ ಕೂಡ ತುಂಬ ಗ್ಲೋ ಆಗಿರುತ್ತೆ ನಿಮಗೆ ನೀರು ಕುಡಿಯೋದ್ರಿಂದ ಅಲ್ವಾ ಮ್ಯಾಮ್. ಸೊ ನೀರಿನ ಬಗ್ಗೆ ತುಂಬ ಮಾಹಿತಿನ ಹೇಳಿದ್ದಾರೆ. ಸೊ ಫಿಟ್ನೆಸ್ಗೆ ನೀರು ಕೂಡ ಅಷ್ಟೇ ಇಂಪಾರ್ಟೆಂಟ್ ಮ್ಯಾಮ್. ಏನು ಅಂದರೆ ನಾರ್ಮಲ್ ಆಗಿ ನೀರು ಅಂದ ತಕ್ಷಣ, ಇದು ಬೆಳಗ್ಗೆ ಫಿಟ್ನೆಸ್ ಅಂದ ತಕ್ಷಣ ಬೆಳಗ್ಗೆ ನಾವೇನು ಮಾಡ್ತೀವಿ, ನೀರಿಗೆ ಲೆಮನ್ ಮತ್ತು ಹನಿ ಹಾಕೊಂಡು ಕುಡಿತೀವಿ. ಸೊ ಇನ್ನೂ ಕೆಲವರು ಏನು ಹೇಳ್ತಾರೆ, ಬೋನಿಗೆ ತುಂಬ ಎಫೆಕ್ಟ್ ಅದು ನಿಮಗೆ ಅಂತೇಳಿ ಲೆಮನ್ ಕುಡಿಯೋದು. ತುಂಬ ಜನ ಏನು ಮಾಡ್ತಾರೆ ಅಂದರೆ, ತುಂಬ ಯೂಟ್ಯೂಬಲ್ಲಿ ನೋಡಿರ್ತಾರೆ, ಏನಂದರೆ ಬಿಸಿನೀರಿಗೆ ಒಂದು ನಿಂಬೆಹಣ್ಣು ಹಾಕ್ಕೊಂಡು ಕುಡಿದ್ರೆ ಬೇಗ ಫ್ಯಾಟ್ ಕಮ್ಮಿ ಆಗುತ್ತೆ ಅಂತ. ಖಂಡಿತ ಇರಬಹುದು, ಆದರೆ ಎಲ್ಲರಿಗೂ ಅದು ಸೆಟ್ ಆಗಲ್ಲ. ಕೆಲವ್ರು ಹೇಳ್ತಾರೆ, ಅಯ್ಯೋ ನಾನು ನಿಂಬೆಹಣ್ಣು ಹಾಕೊಂಡು ಕುಡಿದೆ, ನನಗೆ ಹೀಟ್ ಆಗೋಯ್ತು, ನನಗೆ ಸೆಟ್ ಆಗಿಲ್ಲ ಅಂತ. ಎಲ್ಲರಿಗೂ ಸೆಟ್ ಆಗಲ್ಲ. ಸೊ ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೋದು, ಲೂಕ್ ವಾರ್ಮ್, ಸ್ವಲ್ಪ ಉಗುರು ಬೆಚ್ಚದ ನೀರಿಗೆ 1-2 ಡ್ರಾಪ್ ನೀರು ಹಾಕೊಂಡು ಕುಡಿದ್ರೆ ಡಿಟಾಕ್ಸ್ ಆಗುತ್ತೆ ಬಾಡಿಲಿ. ನಮಗೆ ಅದು ಒಳ್ಳೆ ಸ್ಟಾರ್ಟ್ ಆಗುತ್ತೆ ದಿನ. ಸ್ಲೋಲಿ ಸೆಟ್ ಆಗುತ್ತೆ. ಬಿಸಿನೀರಲ್ಲಿ ಹನಿ ಹಾಕೊಂಡು ಕುಡಿಬೋದು, ಇಲ್ವಾ ಖಾಲಿ ಹೊಟ್ಟೆಗೆ ಜೀರಿಗೆ ನೀರು ಕುಡಿಬೋದು. ಲೆಮನ್ ಒಂದೇ ಅಲ್ಲ, ಜೀರಿಗೆ ನೀರು ಕುಡಿಬೋದು, ಆಮೇಲೆ ಕರ್ಬೇವಿನ ಸೊಪ್ಪು ನೀರು ಕುಡಿಬೋದು. ತುಂಬ ನೀರಿನ ಅಂಶ ಒಟ್ಟಿನಲ್ಲಿ ಜಾಸ್ತಿ ಇರಬೇಕು ನಮ್ಮ ಬಾಡಿಲಿ. ಒಂದು ದಿನಕ್ಕೆ 1 ನಿಂಬೆಹಣ್ಣು ಗಾತ್ರ ಹುಳಿ ನಮ್ಮ ದೇಹಕ್ಕೆ ಹೋದರೆ ಫ್ಯಾಟು ಕನ್ಸ್ಯೂಮ್ ಆಗಲ್ಲ, ಫ್ಯಾಟು ಕರಗತ್ತೆ. ಪ್ರತಿಯೊಂದು ನಾನ್ ವೆಜ್ ತಿಂದಾದ್ಮೇಲೆ ಯಾಕೆ ನಿಂಬೆಹಣ್ಣು ಕೊಡೋದು ನಮಗೆ? ಪರ್ಟಿಕ್ಯುಲರ್ ಆಗಿ ದೇಹಕ್ಕೆ ನಾನ್ ವೆಜ್ಜಿನ ಪ್ರೋಟೀನ್ಸ್ ಹೋಗಬೇಕು, ಅದ್ರಲ್ಲಿ ಫ್ಯಾಟ್ ಬರಬಾರ್ದು ಅಂತಾನೆ ಕೊಡೋದು. ಸೊ ನಿಂಬೆಹಣ್ಣು ನಮ್ಮ ಒಂದು ದಿನದ ಚಟುವಟಿಕೆಯಲ್ಲಿ 1 ನಿಂಬೆಹಣ್ಣು ಗಾತ್ರ ಹುಳಿ ಅಂಶ ದಿನ ತಗೊಂಡ್ರೆ ಫ್ಯಾಟ್ ಕನ್ಸ್ಯೂಮ್ ಆಗಲ್ಲ, ಏನು ಬೇಕಾದ್ರೂ ತಿನ್ಬೋದು. ಓಕೆ, ಖಂಡಿತವಾಗ್ಲೂ ನಾವೀಗ ಹೋಟೆಲ್ಸ್ ಅಲ್ಲಿ ಆಗಿರ್ಲಿ, ಮನೆಯಲ್ಲಿ ಹಿರಿಯರಾಗಿರ್ಲಿ, ಖಂಡಿತವಾಗ್ಲೂ ನಾನ್ ವೆಜ್ ಮಾಡಿದಾಗ ನಿಂಬೆಹಣ್ಣ ಕೊಡ್ತಾರೆ. ಅದು ಡೈಜೆಷನ್ಗೂ ಒಳ್ಳೇದು, ಈಸಿಯಾಗೂ ಕರಗತ್ತೆ, ಜೊತೆಲಿ ಫ್ಯಾಟ್ ಕನ್ಸ್ಯೂಮ್ ಆಗಲ್ಲ. ಖಂಡಿತ ಮ್ಯಾಮ್. ಅದೇ ನಿಂಬೆಹಣ್ಣು ಅಂತ ಹೇಳಿದ್ಮೇಲೆ ಅದನ್ನೇ ಓವರ್ ಆಗಿ ಬಳಸೋದ್ಕಿಂತ ಒಂದು ನಿಂಬೆಹಣ್ಣು ಒಂದು ದಿನಕ್ಕೆ. ಓಕೆ, ಒಂದು ದಿನಕ್ಕೆ ಒಂದು ನಿಂಬೆಹಣ್ಣು ಅಂತಲ್ಲ, ಸಿಟ್ರಿಕ್ ಅಂಶ ಇರೋದು ನಿಂಬೆಹಣ್ಣು. ಜ್ಯೂಸ್ ಕುಡಿಯೋದು ಅದಕ್ಕೆ ಹೇಳ್ತಾರೆ. ಇಲ್ಲಾದ್ರೂ ಹೋದ್ರೆ ಸಣ್ಣ ಆಗಬೇಕು ಅಂದ್ರೆ ಜ್ಯೂಸ್ ಹೇಳ್ತಾರೆ, ಜ್ಯೂಸ್ ಕುಡೀರಿ ಜಾಸ್ತಿ ಸಣ್ಣ ಆಗ್ತಾರೆ. ಯಾವ ಥರದ ಜ್ಯೂಸ್ ಕುಡಿದ್ರೆ ಒಳ್ಳೇದು ಸಣ್ಣ ಆಗೋದಕ್ಕೆ ಅನ್ನೋದನ್ನ ತಿಳ್ಕೊಬೇಕು ನಾವು. ಖಂಡಿತ ಯಾವುದನ್ನ ತಗೊಂಡ್ರೆ ನೀವು ನಿಮ್ಮ ದೇಹಕ್ಕೆ ಅದು ಸೂಕ್ತವಾಗುತ್ತೆ, ಹಾಗೆ ಫಿಟ್ನೆಸ್ಗೆ ಯಾವುದನ್ನು ನೀವು ಕನ್ಸ್ಯೂಮ್ ಮಾಡ್ಕೊಳ್ಬೇಕು ಅನ್ನೋದನ್ನು ನೀವು ಸೂಕ್ತವಾಗಿ ಸಲಹೆಯನ್ನು ಪಡ್ಕೊಂಡು ಮಾಡಬೇಕು. ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ನಿಮಗೆ ತುಂಬ
ಮಾಹಿತಿಗಳು ದೊರಕುತ್ತೆ. ಆದರೆ ನಿಮ್ಮ ದೇಹಕ್ಕೆ ಎಲ್ಲದೂ ಸೂಟ್ ಆಗಬೇಕು ಅಲ್ವಾ? ಸೊ ಅದನ್ನು ನೀವು ನೋಡ್ಕೊಳ್ಳಿ, ನಿಮ್ಮ ದೇಹ ಹೇಗಿದೆ, ನಿಮ್ಮ ಬಾಡಿ ಹೇಗಿದೆ, ಎಷ್ಟು ನಿಮಗೆ ಕ್ಯಾಲೋರೀಸ್ ಬೇಕು, ಎಷ್ಟು ಕ್ಯಾಲೋರೀಸ್ ನೀವು ಬರ್ನ್ ಮಾಡಬೇಕು, ಇದನ್ನೆಲ್ಲ ಖಂಡಿತವಾಗ್ಲೂ ನೀವು ತಿಳ್ಕೊಂಡ್ರೆ ಖಂಡಿತ ನೀವು ಫಿಟ್ ಆಗಿ ಇರ್ಬೋದು. ಸೊ ಹಿಂದೆ ನಮ್ಮ ಏನು ಹಿರಿಯರು ಮಾಡಿದ್ದು ಯಾವುದೂ ಸುಳ್ಳಾಗಿರೋದಿಲ್ಲ. ಅವ್ರು ಏನೋ ಒಂದು ಹೇಳ್ತಾರೆ ಅಂದರೆ ಅದರಲ್ಲಿ ಏನೋ ಒಂದು ಅರ್ಥ ಇರುತ್ತೆ. ಅವಾಗಿನ ಜ್ಞಾನ ಇವತ್ತಿನ ವಿಜ್ಞಾನ ಅಷ್ಟೇ. ಸೊ ಅವತ್ತು ಅವ್ರಿಗೆ ಜ್ಞಾನ ಇತ್ತು, ಈಗ ಅದನ್ನು ವಿಜ್ಞಾನವಾಗಿ ನಾವು ಬದಲಾಯಿಸಿದ್ದೀವಿ. ಸೊ ಈಗ ಊಟ ಆದಮೇಲೆ ಆಗಿನ ಕಾಲದಲ್ಲಿ ನಿಂಬೆಹಣ್ಣು ಇಡ್ತಾ ಇದ್ರು. ಸೊ ಅದು ಈಗ ನಮ್ಮ ಮನೆಯ ಪದ್ಧತಿ ಇಲ್ಲ. ಖಂಡಿತವಾಗ್ಲೂ ನಾವು ಔಟ್ಸೈಡ್ ಹೋದಾಗ ಇದನ್ನು ಡೆಕೋರೇಟ್ ಆಗಲಿಕ್ಕೆ ಅಥವಾ ಈ ಥರ ಬಳಸ್ತಾರೆ. ಆದರೆ ಖಂಡಿತ ಅದರ ಅರ್ಥ ಏನು ಅಂತ ಹೇಳಿದರೆ ಮ್ಯಾಮ್ ಈಗಾಗಲೇ ಹೇಳಿದರು. ಸೊ ನಿಂಬೆಹಣ್ಣು ಸಿಟ್ರಿಕ್ ಅಂಶ ನಮ್ಮ ದೇಹಕ್ಕೆ ಸೇರಿದರೆ ಅಲ್ಲಿ ಕೊಲೆಸ್ಟ್ರಾಲ್ ಬರ್ನ್ ಮಾಡ್ಬೋದು ಅಂತೇಳಿ. ಹಾಗೆ ಹಿಂದಿನ ಕಾಲದಲ್ಲಿ ಮ್ಯಾಮ್ ನಾವೀಗ ಒಬ್ಬರು ಮನೆಗೆ ಹೋಗ್ತೀವಿ ಅಂತ ಹೇಳಿದರೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಡ್ತಾ ಇದ್ರು. ಬಟ್ ಈಗ ತುಂಬ ಬದಲಾಗಿದ್ದಾರೆ. ರಸ್ನ, ಕಾಫಿ, ಟೀ ಈ ಥರ ಹೋಗ್ತಾ ಇದೆ. ಸೊ ಮತ್ತೆ ಅದನ್ನು ಪ್ರಾರಂಭಿಸ್ತೇವೆ. ದಿನದಲ್ಲಿ ಒಂದು ಬಾರಿ ಆದರೂ ನಾವು ಮನೆಗೆ ಬಂದ ಅತಿಥಿಗಳಿಗೆ ಅಂತಲ್ಲ, ಮನೆಯಲ್ಲಿ ಒಂದು ಸರ್ತಿ ನಾವು ಅದನ್ನ ನಿಂಬೆಹಣ್ಣಿನ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಸೊ ನಮಗೂ ಕೂಡ ಒಂದು ಏನೋ ಒಂದು ಫ್ರೆಶ್ ಫೀಲ್ ಇರುತ್ತೆ. ಹಾಗೆ ನಮ್ಮ ದೇಹಕ್ಕೆ ಕೂಡ ತುಂಬ ಒಳ್ಳೆಯದಾಗಿರುತ್ತೆ ಖಂಡಿತ. ಹಾಗೆ ಕೊನೆ ಪ್ರಶ್ನೆ ಏನು ಅಂತ ಹೇಳಿದರೆ ಮ್ಯಾಮ್, ದೇಹ ಒಂದು ಫಿಟ್ನೆಸ್ ಅಂತ ಹೇಳಿದರೆ ಈಗ ಏನು ಅಂದರೆ ಎಷ್ಟು ತಿಂದರೂ ನಾವು ದಪ್ಪ ಆಗಬೇಕು ಅಂದರೆ ದಪ್ಪ ಆಗ್ತಾ ಇಲ್ಲ. ಎಷ್ಟು ಸ್ವಲ್ಪ ತಿಂದ ತಕ್ಷಣ ನಾವು ಇನ್ನೂ ತೆಳ್ಳಗಾಗಬೇಕು, ಸ್ವಲ್ಪ ತಿಂದರೂ ದಪ್ಪ ಆಗ್ತಾ ಇದ್ದೀವಿ, ಎಷ್ಟು ಎಕ್ಸಸೈಸ್ ಮಾಡಿದ್ರು ನಾವು ತೆಳ್ಳಗಾಗ್ತಾ ಇಲ್ಲ. ಈ ಥರದ ಪ್ರಾಬ್ಲಮ್ ಇರುತ್ತೆ. ಸ್ವಲ್ಪ ತಿಂದ್ರೂ ಕೆಲವರು ದಪ್ಪ ಆಗಿಬಿಡ್ತಾರೆ. ಎಷ್ಟು ತಿಂದ್ರೂ ನಾನು ತಿನ್ನಬೇಕು ನಾನು ದಪ್ಪ ಆಗಬೇಕು ಅಂದ್ಕೊಂಡವರು ದಪ್ಪ ಆಗೋದಿಲ್ಲ. ಸೊ ಇದಕ್ಕೆ ಏನು ಕಾರಣ ಇರ್ಬೋದು? ಇದು ಆ್ಯಕ್ಚುಲಿ ಹೇಳಬೇಕು ಅಂದರೆ ಮನಸ್ಸಿನ ಕಾಯಿಲೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ನನಗೂ ಒಂದು ಟೈಮಲ್ಲಿ ಏನನ್ನಿಸ್ತು, ನನಗೆ 2ನೇ ಮಗು ಆಯಿತು, ನಾನಿನ್ನು ಸಣ್ಣ ಆಗಲ್ಲ, ನಾನು ಇಷ್ಟೇ ದಪ್ಪ ಇರ್ತೀನಿ, ಫ್ಯಾಮಿಲಿ ಹೆರಿಡಿಟಿ, ನಮ್ಮ ತಾಯಿಗೆ 3 ಜನ ಮಕ್ಕಳು, ಅವ್ರು ದಪ್ಪ ಆದರೂ ಅವ್ರು ಸಣ್ಣ ಆಗಿಲ್ಲ, ನಾನು ಆಗಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಪ್ರಯತ್ನ ಅನ್ನೋದಿದೆ ಅಲ್ಲ, ನಮಗೆ ನಾವು ಮಾಡಿಕೊಂಡ್ರೇನೆ ಆವಾಗ ಅದು ಕಾರ್ಯರೂಪಕ್ಕೆ ಬರುತ್ತೆ. ಈಗ ನೋಡಿ, ನಾನೇ ಎಕ್ಸಸೈಸ್ ಮಾಡಿ ಎಲ್ಲ ಮಾಡಿ ಆಗಿದ್ದೀನಿ. ಅದು ನಮ್ಮ ಬಾಡಿಗೆ ತಕ್ಕಂಥದ್ದು. ಹೆರಿಡಿಟಿನೂ ಇರುತ್ತೆ, ಬಟ್ ಕಷ್ಟ ಬಿಟ್ಟರೆ ಅದೆಲ್ಲ ಈ ಹೆರಿಡಿಟಿ ಅಂತ ಏನಿರಲ್ಲ. ನಾವು ಪ್ರಯತ್ನ ಮಾಡಿದ್ರೆ ಎಲ್ಲನೂ ಆಗುತ್ತೆ. ಓಕೆ, ಅದೇ ಖಂಡಿತ. ಅಂದರೆ ಹೆರಿಡಿಟಿ ಅಂದರೆ ಮೆಟಬಾಲಿಸಮ್. ಹೌದು, ಅದು ಇಂಪಾರ್ಟೆಂಟ್. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ. ಸೊ ಹೆರಿಡಿಟಿನೂ ಆಗಿರುತ್ತೆ, ಮೆಟಬಾಲಿಸಮ್ ಒಬ್ರಿಗೆ ತಿಂದಿದ ತಕ್ಷಣ ಆಗತ್ತೆ, ದಪ್ಪ ಆಗ್ತಾರೆ. ಕೆಲವರು ಎಷ್ಟೇ ತಿಂದ್ರು ದಪ್ಪ ಆಗಲ್ಲ, ಅದೆಲ್ಲ ಇರುತ್ತೆ. ಬಟ್ ನಾವು ದಪ್ಪ ಆಗಲೇಬೇಕು ಅಂತ ಅನ್ನೋದಕ್ಕೆ ಒಂದೊಂದ್ಸಲ ಮೆಟಬಾಲಿಸಮ್ ಪ್ರಾಬ್ಲಮ್ಮು ಆಗಲ್ಲ. ಬಟ್ ಸಣ್ಣ ಆಗೋದು ನಮ್ಮ ಕೈಯಲ್ಲಿದೆ. ಓಕೆ, ಖಂಡಿತವಾಗ್ಲೂ ಸಣ್ಣ ಆಗಬೇಕು ಅಂತ ಹೇಳಿದರೆ ಅದು ಖಂಡಿತ ನಿಮ್ಮ ಮನೆಯಲ್ಲಿ ಯಾರೋ ದಪ್ಪ ಇದ್ದಾರೆ, ಸೊ ಅದನ್ನ ನೀವು ಹಾಗೆ ಇದ್ದೀರ, ದಪ್ಪ ಇನ್ನೂ ತೆಳ್ಳಗೆ ಆಗೋದಿಲ್ಲ ಅಂತೇಳಿ ನಿಮ್ಮ ಮನಸ್ಸಲ್ಲಿದ್ದರೆ ಖಂಡಿತವಾಗೂ ಅದು ಸುಳ್ಳು. ಯಾಕಂದರೆ ಅವಾಗಿನ ಫುಡ್ ಹಾಗಿತ್ತು. ಸೊ ಅವರು ಏನು ಅದನ್ನು ಅವ್ರಿಗೆ ಆ ಜ್ಞಾನ ಇರಲಿಲ್ಲ. ಅದು ನಾವು ಈಗ ಸ್ಲಿಮ್ ಆಗಿರಬೇಕು, ಅವ್ರಿಗೆ ಸೌಂದರ್ಯದ ಕಡೆ ಅಷ್ಟು ಗಮನ ಇಲ್ಲದೇನೂ ಇರ್ಬೋದು. ಬಟ್ ನಿಮಗೆ ಅದು ಅವಶ್ಯಕತೆ ಅನಿಸಿದ ಮೇಲೆ ಪ್ರಯತ್ನ ಯಾಕೆ ಪಡಬಾರ್ದು? ಖಂಡಿತವಾಗ್ಲೂ ಮ್ಯಾಮ್ ಹೇಳಿದ ಹಾಗೆ ತೆಳ್ಳಗೆ ಆಗೋದು ಅದು ನಿಮ್ಮ ಕೈಯಲ್ಲಿ ಬಿಟ್ಟಿದ್ದು. ಖಂಡಿತವಾಗ್ಲೂ ನೀವು ತೆಳ್ಳಗೆ ಆಗ್ಬೋದು. ಸೊ ಪ್ರಯತ್ನ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ಸೊ ಕಾರ್ಯಕ್ರಮದಲ್ಲಿ ನೋಡಿದ್ರಲ್ಲ, ತುಂಬ ಬ್ಯೂಟಿಫುಲ್ ಆಗಿ ತುಂಬ ಸರಳ ವಿಷಯಗಳನ್ನ ಮ್ಯಾಮ್ ನಮಗೆ ಹೇಳ್ಕೊಟ್ಟು. ಹಾಗೆ ಖಂಡಿತವಾಗ್ಲೂ ಇದನ್ನು ನೀವು ಅಳವಡಿಸ್ಕೊಂಡ್ರೆ ಖಂಡಿತ ಫಿಟ್ ಆಗಿ ಫೈನ್ ಆಗಿ ಇರ್ಬೋದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ಕೊನೆಯದಾಗಿ ನಿಮಗೆ ದೀಕ್ಷಳ ಕಡೆಯಿಂದ ಒಂದು ಸಲಹೆ ನೋಡ್ಕೊಂಬರೋಣ. ದೀಕ್ಷಳ ಸಲಹೆ ಏನು ಅಂತ ಹೇಳಿದರೆ, ಮೆಟಬಾಲಿಸಮ್ ಬಗ್ಗೆ ಮಾತಾಡಿದ್ವಿ. ಸೊ ಎಷ್ಟು ತಿಂದರೂ ನಾವು ತೆಳ್ಳಗೆ ಅಂದರೆ ದಪ್ಪ ಆಗೋದಿಲ್ಲ. ಹಾಗೆ ತುಂಬ ದೊಡ್ಡ ಸಮಸ್ಯೆ ಅಂದರೆ ಎಷ್ಟು ಸ್ವಲ್ಪ ತಿಂದರೂ ನಾವು ತೆಳ್ಳಗೆ ಆಗ್ತಾ ಇಲ್ಲ ರೀ, ಏನು ಮಾಡೋದು? ಎಕ್ಸಸೈಸ್ ಮಾಡ್ತೀವಿ, ಡಯಟ್ ಪ್ಲಾನ್ ಮಾಡ್ತೀವಿ, ಆದರೂ ನಾವು ತೆಳ್ಳಗೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಮೆಟಬಾಲಿಸಮಲ್ಲಿ 2 ವಿಧ ಇರುತ್ತೆ. ಒಂದು ಫಾಸ್ಟ್ ಮೆಟಬಾಲಿಸಮ್ ಅಂತೇಳಿ, ಇನ್ನೊಂದು ಸ್ಲೋ ಮೆಟಬಾಲಿಸಮ್ ಅಂತೇಳಿ. ಸೊ ಫಾಸ್ಟಲ್ಲಿ ನೀವು ಏನಾಗುತ್ತೆ ಅಂದರೆ ಎಷ್ಟು ತಿಂದರೂ ಕೂಡ ಖಂಡಿತ ಅದು ಬೇಗ ನಿಮಗೆ ಆ ಮೆಟಬಾಲಿಸಮ್ ಅಂತ ಹೇಳಿದ ತಕ್ಷಣ ತಿಂದ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಗುವಂಥದ್ದು. ಸೊ ಏನು ತಿಂತೀರಾ ಅದು ಎನರ್ಜಿಯಾಗಿ ಕನ್ವರ್ಟ್ ಆಗುತ್ತೆ. ನೀವು ಇಷ್ಟು ತಿಂದರೂ ಕೂಡ ಮೆಟಬಾಲಿಸಮ್ ಫಾಸ್ಟ್ ಇದ್ದಾಗ ಅದು ಬೇಗ ಎನರ್ಜಿಯಾಗಿ ನಿಮಗೆ ಕನ್ವರ್ಟ್ ಆಗುತ್ತೆ. ಸೊ ನಿಮಗೆ ಫ್ಯಾಟ್ ಬರೋದಿಲ್ಲ. ಅದೇ ಸ್ಲೋ ಮೆಟಬಾಲಿಸಮ್ ಅಲ್ಲಿ ನೀವು ಇಷ್ಟೇ ತಿಂದರೂ ಕೂಡ ಅದು ನಿಮಗೆ ಎನರ್ಜಿಯಾಗಿ ಕನ್ವರ್ಟ್ ಆಗೋದಕ್ಕೆ ತುಂಬ ಸಮಯವನ್ನು ಹಿಡ್ಕೊಳ್ಳುತ್ತೆ. ಸೊ ಈ ಟೈಮಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಮೆಟಬಾಲಿಸಮ್ ಸ್ಲೋ ಆಗಿ ಆಗೋದ್ರಿಂದ ಎನರ್ಜಿಯಾಗಿ ಕನ್ವರ್ಟ್ ಆಗೋದಿಲ್ಲ ಅಲ್ವಾ? ಸೊ ಕೊಬ್ಬಿನ ಅಂಶ ಶೇಖರಣೆ ಆಗೋಕ್ಕೆ ಶುರುವಾಗುತ್ತೆ. ಸೊ ಹಾಗಾಗಿ ನೀವು ಎಷ್ಟು ತಿಂದರೂ ಕೂಡ ಅಷ್ಟೇ ದಪ್ಪ ಇರ್ತೀರ. ಸೊ ಇದಕ್ಕೆ ಒಂದು ಮನೆಮದ್ದು ಇದೆ. ಏನಪ್ಪ ಅಂತ ಹೇಳಿದರೆ, 2 ಲೋಟ ನೀರಿಗೆ 1 ಚಮಚೆ ಜೀರಿಗೆಯನ್ನು ಹಾಕಬೇಕು. ಸೊ ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕಬೇಕು. ಇದನ್ನು ಸರಿಯಾಗಿ ಕುದಿಸಿ ಜೀರಿಗೆ ಕಷಾಯನ ಮಾಡೋದ್ರಿಂದ ದಿನದಲ್ಲಿ 3 ಬಾರಿ ಇದನ್ನು ಕುಡಿಯೋದ್ರಿಂದ ಖಂಡಿತ ನಿಮ್ಮ ಮೆಟಬಾಲಿಸಮನ್ನು ನೀವು
ಒಂದು ಸ್ಥಿರವಾಗಿ ನೋಡ್ಕೊಳ್ಬೋದು, ಚೆನ್ನಾಗಿ ಆಗೋಗೆ. ಅಂದರೆ ದಪ್ಪ ಇದ್ದವರು ತೆಳ್ಳಗೆ ಆಗಲಿಕ್ಕೆ ಮೆಟಬಾಲಿಸಮ್ ತುಂಬ ಫಾಸ್ಟಾಗಿ ಆಗೋದಕ್ಕೆ ಆಗೋ ಥರ ಮಾಡ್ಬೋದು. ನಿಮ್ಮ ಫಿಟ್ನೆಸ್ಸನ್ನು ನೀವೇ ಕಾಪಾಡ್ಕೊಳ್ಬೋದು. ಸೊ ನಿಮ್ಮ ಫಿಟ್ನೆಸ್ ನಿಮ್ಮ ಕೈಯಲ್ಲಿರುತ್ತೆ, ಅದನ್ನು ಕಾಪಾಡ್ಕೊಳ್ಳಿಕ್ಕೆ ನಿಮಗೆ ಸಮಯ ಬೇಕು ಅಷ್ಟೇ, ಆಸಕ್ತಿ ಬೇಕು ಅಷ್ಟೇ, ಪ್ರಯತ್ನ ಬೇಕು ಅಷ್ಟೇ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ಫಿಟ್ನೆಸ್ನ ಬಗ್ಗೆ ತುಂಬ ಮಾಹಿತಿನ ಮ್ಯಾಮ್ ಹೇಳ್ಕೊಟ್ರು. ಮಧುರ ಮ್ಯಾಮ್ ತುಂಬ ಮಧುರವಾಗಿ, ತುಂಬ ಸರಳವಾಗಿ, ಹಾಗೆ ಎಲ್ಲರಿಗೂ ಅರ್ಥ ಆಗೋ ಥರ ತುಂಬ ಒಳ್ಳೆ ಮಾಹಿತಿಗಳನ್ನು, ಸೂಪರ್ ಸೀಕ್ರೆಟ್ಗಳನ್ನು ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಇದನ್ನು ನೋಟ್ ಮಾಡ್ಕೊಳ್ಳಿ, ಹಾಗೆ ಇದನ್ನು ಆದಷ್ಟು ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ. ಮನೆಯಲ್ಲಿರುವ ಗೃಹಿಣಿಯರೇ ಖಂಡಿತವಾಗ್ಲೂ ನೀವು ತೆಳ್ಳಗೆ ಆಗೋದಿಲ್ಲ, ಮಕ್ಕಳಾಗಿದೆ, ಇನ್ನೇನಕ್ಕೆ ನಮಗೆ ಸೌಂದರ್ಯ ಅಂತ ಇರೋದಕ್ಕಿಂತ ಸೌಂದರ್ಯ ಅಂದ್ರೇ ಹೆಣ್ಣು ರೀ. ಯಾವಾಗಲೂ ಸೌಂದರ್ಯ ಅನ್ನೋದು ಇರಬೇಕು, ಫಿಟ್ನೆಸ್ ಆಗಿರಿ. ಆದಷ್ಟು ನಿಮ್ಮ ಫಿಟ್ನೆಸ್ ಗಮನ ಸೆಳೀತಾ ಇರಲಿ, ನಿಮ್ಮ ಅಡುಗೆಗಳು ಫಿಟ್ನೆಸ್ಗೆ ತಕ್ಕಂತೆ ಇರಲಿ. ಮಕ್ಕಳ ಆರೋಗ್ಯ ಕೂಡ ನಿಮ್ಮ ಕೈಯಲ್ಲೇ ಇರುತ್ತೆ, ಮನೆಯವರ ಆರೋಗ್ಯ ನಿಮ್ಮ ಕೈಯಲ್ಲೇ ಇರುತ್ತೆ. ಮ್ಯಾಮ್ ಏನು ಹೇಳಿದ್ದಾರೆ, ಸೊ ಈ ಥರ ಫುಡ್ಗಳನ್ನು ಆದಷ್ಟು ನಾವು ಕನ್ಸ್ಯೂಮ್ ಮಾಡಲಿಕ್ಕೆ ನೋಡೋಣ. ಎಣ್ಣೆ ಅಂಶ ಇರೋ ಫುಡ್ಗಳನ್ನು ಅಥವಾ ಹೊರಗಿನ ಔಟ್ಸೈಡ್ ಫುಡ್ಗಳನ್ನು ನಾವು ಆದಷ್ಟು ಕಮ್ಮಿ ಮಾಡೋಣ. ಮನೆಯಲ್ಲೇ ಹೆಲ್ದಿ ಫುಡ್ಡನ್ನು ತಿಂತಾ ಇರೋಣ. ಡಯಟ್ ಅಂದರೆ ಊಟ ಬಿಡೋದಲ್ಲ, ಸಮನಾಗಿ ನಾವು ಪೋಷಕಾಂಶಗಳನ್ನು ತಿನ್ನೋದು, ಕ್ಯಾಲರಿಗಳನ್ನು ಮೇಂಟೈನ್ ಮಾಡೋದು ಅಷ್ಟೇ. ಸಿಂಪಲ್ ಆಗಿದೆ ನಮ್ಮ ಫಿಟ್ನೆಸ್. ಸಿಂಪಲ್ ಆಗಿರೋ ಏನು ಉಪಯುಕ್ತ ಮಾಹಿತಿಗಳನ್ನು ಇವತ್ತು ನಾವು ತಿಳ್ಕೊಂಡಾಗಿದೆ. ಮಧುರ ಮ್ಯಾಮ್ ಇವತ್ತು ಕಾರ್ಯಕ್ರಮಕ್ಕೆ ಬಂದು ತುಂಬ ಸೂಪರ್ ಡೂಪರ್ ಆಗಿರೋ ಒಂದು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಾನಂತೂ ಫುಲ್ ಖುಷಿಯಾಗಿದ್ದೀನಿ, ಹಾಗೆ ನಮ್ಮ ವೀಕ್ಷಕರು ಕೂಡ ತುಂಬ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿಯ ತನಕ ಬಂದು ಫಿಟ್ನೆಸ್ನ ಬಗ್ಗೆ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದೀರಾ, ತಮಗೆ ಧನ್ಯವಾದಗಳು ಮ್ಯಾಮ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮದಲ್ಲಿ ಇವತ್ತು ಫಿಟ್ನೆಸ್ನ ಬಗ್ಗೆ ತುಂಬ ಮಾಹಿತಿನ ಪಡ್ಕೊಂಡಿದ್ದೀವಿ. ನಿಮ್ಮ ದೀಕ್ಷಾ ನಿಮ್ಮ ಮುಂದೆ ಆವಾಗ ಒಳ್ಳೆ ಮಾಹಿತಿಯ ಜೊತೆಗೆ ಹಾಜರಾಗ್ತಾ ಇರ್ತಾಳೆ. ಸೊ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಕಾರ್ಯಕ್ರಮ ಇವತ್ತಿಗೆ ಮುಕ್ತಾಯ ಆಗ್ತಾ ಇದೆ. ಮತ್ತೆ ನಿಮ್ಮ ಮುಂದೆ ಹೊಸ ವಿಷಯದೊಂದಿಗೆ ಬರ್ತೀನಿ. ನಮಸ್ಕಾರ.